ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೈತ್ರೇಯ ಉವಾಚ ಇತ್ಯಾದಿ ರಾಜೇನ ನುತಃ ಸ ವಿಶ್ವದೃಕ್ ತಂ ಆಹ ರಾಜನ್ ಮಯಿ ಭಕ್ತಿರಸ್ತುತೆ ದಿಷ್ಟ್ಯೈ ದೃಶಿ ಧೀರ್ ಮಯಿ ತೇ ಕೃತಾಯ ಮಾಯಾಂ ಮದೀಯಾಂ ತರತಿ ಸ್ಮ ದುಸ್ತ್ಯಜಾಂ. ಮೈತ್ರೇಯ ಮಹರ್ಷಿಗಳು ಮುಂದುವರಿಸಿದರು. ವಿಶ್ವದರ್ಶಿಯಾದ ದೇವೋತ್ತಮ ಪರಮಪುರುಷನು ಪೃಥು ಮಹಾರಾಜನ ಪ್ರಾರ್ಥನೆಯನ್ನು ಕೇಳಿ ಅವನನ್ನು ಕುರಿತು ಹೀಗೆ ನುಡಿದನು. ಪ್ರಿಯ ಮಹಾರಾಜನೇ, ನನ್ನ ಭಕ್ತಿ ಸೇವೆಯಲ್ಲಿ ನೀನು ಸದಾ ನಿರತನಾಗಿರುವಂತಾಗಲಿ. ನೀನೇ ಬುದ್ಧಿವಂತಿಕೆಯಿಂದ ವ್ಯಕ್ತಪಡಿಸಿರುವಂತೆ ಪರಿಶುದ್ಧವಾದ ಉದ್ದೇಶವಿದ್ದರೆ ಮಾತ್ರ ಮಾಯೆಯ ದುಸ್ಸಾಧ್ಯವಾದ ಭ್ರಮಾಶಕ್ತಿಯನ್ನು ಸುಲಭವಾಗಿ ದಾಟಬಹುದು. ಸೊ ಪೃಥು ಮಹಾರಾಜರು ಅವರ ಸೊಗಸಾದ ಪ್ರಾರ್ಥನೆಗಳನ್ನು ಅವರು ಮುಗಿಸಿದ್ದಾರೆ. ಈಗ ಭಗವಂತನು ಅದರಿಂದ ತೃಪ್ತಿಯಾಗಿ, ಸೊ ಭಗವಂತನು ಅವ್ರು ಕೇಳಿದ್ರು, ಏನ್ ಬೇಕು ನಿಮಗೆ, ಏನಾದ್ರೂ ಇಚ್ಛೆ ಇದ್ರೆ ಅಂತ. ಭಗವಂತನೇನು ಕೊಡಕ್ಕೂ ರೆಡಿ. ಆದರೆ ಆ ಪೃಥು ಮಹಾರಾಜರು ಶುದ್ಧ ಭಕ್ತರಾಗಿ ಅವರು ಭಗವಂತನ ಆ ಭಕ್ತಿ ಸೇವೆ, ಶುದ್ಧ ಭಕ್ತಿ ಸೇವೆ ಒಂದು ಎಲ್ಲಿದ್ರು ತನ್ನ ಮೇಲೆ ಭಗವಂತನ ಅನುಗ್ರಹಿಸಲಿ ಅಂತ ಕೇಳ್ಕೊಂಡಿದ್ದು. ಹಾಗೆ ಭಗವಂತನಿಗೆ ಈಗ ನೀನು ಸದಾ ನಿರತನಾಗಿ ಮಯಿ ಭಕ್ತಿ ಅಸ್ತುತೆ, ನನ್ನ ಮೇಲಿನಗೆ ಸದಾ ಭಕ್ತಿ, ಭಕ್ತಿ ಸೇವೆ, ಮನೋಭಾವ, ಒಂದು ಅವಕಾಶ, ಒಂದು ಶಕ್ತಿ. ಭಕ್ತಿ ಅನ್ನೋದೊಂದು ಶಕ್ತಿ, ಅದು ಎನರ್ಜಿ. ಸೊ ಭಗವಂತನು ಅದನ್ನು ಅನುಗ್ರಹಿಸುತ್ತಿದ್ದಾರೆ. ಸೊ ಶ್ರೀಲ ಪ್ರಭುಪಾದರು ಇದೇ ರೀತಿಯಲ್ಲಿ ಹೇಳ್ತಾ ಇರೋದು. ಭಗವಂತನು ಇಲ್ಲಿ ಹೇಳಿದಾಗೆ ಮಾಯೆ ದುಸ್ಸಾಧ್ಯ, ದುಸ್ತ್ಯಜಾಂ, ಬಿಡಲು ಅಸಾಧ್ಯವಾದ. ಆಕ್ಚುಲಿ ಭೌತಿಕ ಶಕ್ತಿ ಅದು ಭಗವಂತನ ಕೆಳಮಟ್ಟದ ಶಕ್ತಿ. ನಾವು ಜೀವಿಗಳಾಗಿ ಭಗವಂತನಿಗೆ ಗುಣದಿಂದ ಒಂದಾಗಿ ನಾವು ಮೇಲ್ಮಟ್ಟದ ಶಕ್ತಿ. ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಭೂಮಿ ರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತ್ಯಮ್ಮೆ ಭಿನ್ನಾಮೇ ಪ್ರಕೃತಿ ರಾಷ್ಟ್ರದ ಅಪರೇಯಂ ಇತಸ್ತು ಅನ್ಯಾಂ ವಿದ್ಧಿಮೇ ಪ್ರಕೃತಿ ಪರ ಜೀವಭೂತ ಮಹಾಭಾವು ಏದಂ ಧಾರೆ. ಸೊ ಒಂದು ರೀತಿ ಈ ಭೌತಿಕ ಜಗತ್ತು ಕೊಟ್ಟಿರೋದು ಈ ಪಂಚಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ. ಸೊ ಇದರಿಂದ ಮತ್ತೆ ಭೌತಿಕ ಇಂದ್ರಿಯಗಳು ಅದೆಲ್ಲ ಸೇರ್ತವೆ. ಸೊ ಆದರೂ ಇದೊಂಥರ ಹೇಳ್ಬೇಕಂದ್ರೆ ಅವಿದ್ಯಾಶಕ್ತಿ. ಅವಿದ್ಯಾಶಕ್ತಿ ಇದು ಭಗವಂತನ ಆದೇಶದ ಮೇಲೆ ಕೆಲಸ ಮಾಡೋದ್ರಿಂದ ಇದು ನಮ್ಮನ್ನು ನಿಯಂತ್ರಿಸಿದೆ. ಸೊ ಆದರೆ ಇದನ್ನು ಈ ರೀತಿ ಕೇವಲ ಒಂದು ಜ್ಞಾನದಿಂದಲೋ ಇಲ್ಲಾಂದ್ರೆ ಇನ್ನೇನೋ ಬೇರೆ ಯಾವುದೋ ಒಂದು ತಪಸ್ಸೆಯಿಂದಲೋ ಇದನ್ನು ನಾವು ಇದ್ರ ಮೇಲೆ ಬರಕ್ಕಾಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಕರ್ಮ, ಜ್ಞಾನ, ಯೋಗ, ಈ ವಿಧಾನಗಳಿದೆ. ಆದರೆ ಈ ವಿಧಾನಗಳಿಂದ ಮಾಯೆಯ ಮೇಲೆ ಬರಲಿಕ್ಕೆ, ಮಾಯೆಯಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಒಂದೇ ಮಾರ್ಗ, ಅದರಿಂದ ಯಾವ ಮಾರ್ಗವೂ ಇಲ್ಲ. ಮಾಂಚಯೋ ಅವ್ಯಭಿಚಾರೇನ ಭಕ್ತಿಯೋಗೇನ ಯೋ ಸೇವತೆ ಸ ಗುಣಾನ್ ಸಮತೀತ್ಯೇತ ಬ್ರಹ್ಮಭೂಯಾಯ ಕಲ್ಪತೆ. ಭಗವದ್ಗೀತೆಯಲ್ಲಿ ಭಗವಂತನು ಹಲವು ಕಡೆ ಹೇಳೋದು ಹೀಗೆ, ನನ್ನ ನಿರಂತರ ಭಕ್ತಿ ಸೇವೆಯಿಂದ ಮಾತ್ರ ಈ 3 ಗುಣಗಳನ್ನು ಇದನ್ನು ನಾವು ಮೀರಿಸಬಹುದು. ಸತ್ವ, ರಜಸ್ಸು, ತಮಸ್ಸು, 3 ಗುಣ ಅಂದ್ರೆ ಒಂದು ಹಗ್ಗ. ಸೊ ಹಗ್ಗ ನಮ್ಗೆ ಗಟ್ಟಿಯಾಗಿ ಕಟ್ಟಿ ಇಟ್ಟಾಗಿ ನಮ್ಗೆ, ಸೊ ನಮ್ಗೆ ಸ್ವತಂತ್ರ ಇಲ್ಲ. ನಮಗೆ ದೈವಿ ಏಷ ಗುಣಮಯಿ ಮಮ ಮಾಯಾ ದುರತ್ಯ. ಸೊ ಅಲ್ಲೂ ಕೂಡ ಭಗವಂತರು ಹೇಳೋದು ಗುಣದ ಒಂದು ಅರ್ಥ ಅಂದ್ರೆ ಹಗ್ಗ, ಭ್ರಮೆ, ಬೇರೆ ಬೇರೆ ಅರ್ಥಗಳಿದೆ. ಸೊ ಇದರನ್ನು ಹೊರಗೆ ಬರೋದು
ಸಾಧ್ಯ ಇಲ್ಲ. ನಾವು ಕೇಳ್ತೀವಲ್ಲ ನಾವು ತುಂಬಾ ದೊಡ್ಡ ದೊಡ್ಡ ಋಷಿ ಮುನಿಗಳು, ವಿಶ್ವಾಮಿತ್ರ ತುಂಬಾ ತೀವ್ರ ತಪಸ್ಸೆ ಮಾಡ್ತಾ ಇದ್ರು. ತೀವ್ರ ತಪಸ್ಸೆ ಮಾಡಿ, ಆದರೆ ಅವರು ಇಂದ್ರನು ಕಳಿಸಿದ ಮೇನಕ, ಸೊ ಅದರ ಕೇವಲ ಶಬ್ದದಿಂದ, ಅವರ ಇದು ಗೆಜ್ಜೆಗಳು ಇನ್ನೊಂದು ಆ ಶಬ್ದದಿಂದ ಅವನು ಆಕರ್ಷಿತನಾಗಿ ಅವನು ಮತ್ತೆ ಅವರು ಆ ಅವರ ಇದ್ದ ನೆಲೆಯಿಂದ ಅವರು ಪತನಗೊಂಡ್ರು. ಸೊ ಮತ್ತೆ ಎಷ್ಟೋ ಸಮಯ ಮತ್ತೆ ಅವರು ತಮ್ಮ ಸ್ಥಾನವನ್ನು ಗುರುತಿಸಿಕೊಂಡು ಮತ್ತೆ ಅವರು ಭಕ್ತಿ ಸೇವೆಯನ್ನು ಪ್ರಾರಂಭಿಸಿದರು. ಸೊ ಅವರು ತುಂಬಾ ಮುಂದುವರೆದಿದ್ರು ಯಾವುದರಲ್ಲಿ, ಧ್ಯಾನ ಮಾರ್ಗ, ಅಷ್ಟಾಂಗ ಯೋಗ ಮಾರ್ಗದಲ್ಲಿ. ಆದರೆ ಪತನ. ಸೊ ಇದು ನಾವು ಇನ್ನ ಹೀಗೆ ಇವ್ರ ಬಗ್ಗೆ ಕೇಳ್ತೀವಿ ನಾವು. ಯಾರು ಯಾರದ್ ಋಷಿ, ಅವರು ನೀರಿನಲ್ಲಿ ಅವರು ತಪಸ್ಸೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಹೊರಗೆ ಇದ್ರೆ ಈ ರೀತಿ ಇಂದ್ರಿಯ ವಸ್ತುಗಳು ನಮ್ಮನ್ನು ಆಕರ್ಷಿಸಬಹುದು, ಇಲ್ಲ ಇದರಿಂದ ದೂರ ಇದ್ಬಿಟ್ರೆ ನಾವು. ಸೊ ಅದಕ್ಕೆ ಯೋಗ ಮಾರ್ಗದಲ್ಲೇ ಆಕ್ಚುಲಿ ಯೋಗ ಮಾರ್ಗ ಅನ್ನೋದು ನಾವು ಈ ತರ ನಗರದಲ್ಲಿ ಇದರಲ್ಲಿ ಮಾಡೋ ಪದ್ಧತಿ ಅಲ್ಲ. ಅದನ್ನ ಮಾಡಬೇಕಾದ್ರೆ ಯಾವುದೋ ಒಂದು ಏಕಾಂತವಾದ ಸ್ಥಳ, ಶೌಬರಿ ಋಷಿ. ಶೌಬರಿ ಋಷಿ. ಸೊ ಹೀಗೆ ಈ ಯೋಗ ಮಾರ್ಗವನ್ನು ಅಭ್ಯಾಸ ಮಾಡ್ಬೇಕಂದ್ರೆ ಅದು ಒಂದು ಏಕಾಂತ ಸ್ಥಳ, ಪವಿತ್ರ ಸ್ಥಳ. ಸೊ ಆ ರೀತಿಯಲ್ಲಿ ಅಲ್ಲಿ ಎಲ್ಲಿ ನಮಗೆ ಈ ತರ ಇದಿಲ್ಲ, ಇಂದ್ರಿಯ ವಸ್ತುಗಳ ಇದಿಲ್ಲದೆ ಅದನ್ನ ಅಭ್ಯಾಸ ಮಾಡಕ್ ಆಗೋ ಒಂದು ಸ್ಥಳಗಳನ್ನು ಮೊದಲಿಗೆ ಅವರು ಸೆಲೆಕ್ಟ್ ಮಾಡಬೇಕು. ಸೊ ಆತರ ಶೌಬರಿ ಮುನಿ ಈ ತರ ಕೇಳಿದ್ರು ಅನ್ಸುತ್ತೆ. ಈ ತರ ವಿಶ್ವಾಮಿತ್ರ ಮುನಿಗಳು ಇಲ್ಲದೆ ಇನ್ನ ಬೇರೆ ಬೇರೆ ಮುನಿಗಳು ಅವರು ಪರಿಪೂರ್ಣತೆ ಪಡಿಲಿಲ್ಲ. ಸೊ ಹಾಗೆ ನಾನೇನ್ ಮಾಡೋದು, ನಾನು ನೀರಿನೊಳಗೆ ಹೋಗ್ಬೇಡ. ಸೊ ನೀರಿನೊಳಗೆ ಯಾರು ಬರ್ತಾರೆ? ನೀರಿನೊಳಗೆ ಯಾವ ಇದು ಇಲ್ಲ, ಅಡಚಣೆ ಇಲ್ಲ. ಅಜಾಮಿಳನು ಹಾಗೆ ಕೇಳ್ತೇವೆ ನಾವು. ಅಜಾಮಿಳನು ಒಂದು ಆಧ್ಯಾತ್ಮಿಕ ಇದರಲ್ಲಿ ತೊಡಗಿದ್ರು ಅವರು, ಆದರೆ ಒಂದು ವೇಶ್ಯೆಯ ಒಂದು ಇದನ್ನು ನೋಡಿ ಆ ಒಂದು ಇದರಿಂದ ಅವರು ಕೂಡ ಪತನಗೊಂಡ್ರು. ಅದ್ರ ಮಾಯೆ ಮತ್ತೆ ಅವ್ರನ್ನ ಹಿಡಿದು ಬಿಡ್ತು. ಸೊ ಹೀಗೆ ಶೌಬರಿ ಮುನಿ ಹೀಗೆ, ನಾನು ಈ ತರ ಮಾಡೋದಲ್ಲ, ನಾನು ಎಲ್ಲ ದೂರ ಅಂದ್ರೆ ನೀರಲ್ಲಿ ಹೋಗ್ಬಿಡ್ತೀನಿ ನಾನು. ಸೊ ಯಮುನಾ ನದಿ ಕೆಳಗೆ ಅಂತೆ. ಸೊ ಆ ರೀತಿಯ ಒಂದು ಶಕ್ತಿಯನ್ನು ಪಡೆದು ಅವರು ಉಸಿರಾಟವನ್ನು ನಿಗ್ರಹಿಸಿ, ಯಾಕಂದ್ರೆ ನಿಜವಾದ ಯೋಗಿಗಳು ಅಂದ್ರೆ ಅವರು ಆ ಶ್ವಾಸದ ಮೇಲೆ ನಿಯಂತ್ರಣ ಪಡಿತಾರೆ. ಅವ್ರಿಗೆ ಇಷ್ಟ ಇದ್ದಾಗ ಅವರು ಉಸಿರಾಡಬಹುದು ಒಳಗೆ, ಇಷ್ಟ ಇದ್ದಾಗ ಹೊರಗೆ ಬಿಡ್ಬೋದು. ಸೊ ಆ ರೀತಿಯ ಒಂದು ಅವ್ರ ಕಂಟ್ರೋಲ್ ಇರುತ್ತೆ. ಸೊ ಹಾಗಾಗಿ ಅವರ ಆಯುಷ್ ಕೂಡ ಬಹಳ ದೀರ್ಘವಾಗುತ್ತೆ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಇಷ್ಟು ವರ್ಷಗಳು ಅಂತಲ್ಲ, ಇಷ್ಟು ಆಯುಷ್ಗಿಂತ ಇಷ್ಟು ಸೆಳೆತಗಳು, ಉಸಿರಾಟದ ಸೆಳೆತಗಳು. ಹಾಗೆ ಯೋಗ ಮಾರ್ಗದಿಂದ ಅದರ ಮೇಲೆ ಆ ಪ್ರಾಣಾಯಾಮ, ಅದರಿಂದ ಆಸನ ಪ್ರಾಣಾಯಾಮದಿಂದ ಅದನ್ನ ಕಂಟ್ರೋಲ್ ಪಡೆದ್ರೆ ಅದರಿಂದ ಅವರು ಜೀವಾವಧಿಯನ್ನು ದೊಡ್ಡದು ಮಾಡಬಹುದು. ಆ ಜೀವಾವಧಿ ದೊಡ್ಡದು ಮಾಡಿ ಉದ್ದೇಶ ಮುಖ್ಯ ಏನು? ಭಗವಂತನ ಚಿಂತನೆ ಮಾಡಿ, ಧ್ಯಾನಾವಸ್ಥಿತ ತದ್ಗತೇನ ಮನಸ್ಸ ಪಶ್ಯಂತಿಯಂ ಯೋಗಿನ. ಸೊ ಭಗವಾನ್ ವಿಷ್ಣುವನ್ನು ಅವರು ನೋಡೋ ಪ್ರಯತ್ನ. ಹೃದಯದಲ್ಲಿ ಭಗವಂತನಿದ್ದಾನೆ, ಸರ್ವಸ್ಯ ಚಾಂ ಹೃದಯ ಸನ್ನಿವಿಷ್ಟ, ಎಲ್ಲ ಹೃದಯದಲ್ಲೂ ಕೃಷ್ಣನಿದ್ದಾನೆ. ಆದರೆ ಈಗ ಕಾಣೋದಿಲ್ಲ. ಆದರೆ ಯೋಗಿಗಳು ಈ ಅಭ್ಯಾಸದಿಂದ ಅವರು ಇಂದ್ರಿಯಗಳನ್ನು ನಿಗ್ರಹಿಸಿ ಮತ್ತೆ ಭಗವಂತನ ಮೇಲೆ ಮನಸ್ಸು ನಿಲ್ಲಿಸಿ ಮತ್ತೆ ಭಗವಂತನ ಯಥಾರ್ಥದ ರೂಪವಾದ ದರ್ಶನವನ್ನು ಮಾಡೋ ಒಂದು ಪ್ರಯತ್ನ. ಸೊ ಅದು ಬಹಳ ಸಮಯ ಬೇಕು ಅದರಲ್ಲಿ ಅದನ್ನು ಮಾಡೋದಕ್ಕೆ. ಸೊ ಹೀಗೆ ಶೌಬರ ಮುನಿ ಅವರು ನೀರಿನೊಳಗೆ ಹೋಗಿ ಅವರು ಮಾಡ್ತಾ ಇದ್ರು ಅವರು ಅಂತ ಕೇಳ್ತೇವೆ. ಸೊ ಆದರೂ ಅವರು ಆ ಸಮಯದಲ್ಲಿ ಅವರು ಹೇಳ್ತಾ ಇರೋರು, ಅವರು ನೀರಿನೊಳಗೆ ಯಾರು ಬರ್ತಾರೆ? ಯಾರು ಬರೋದಿಲ್ಲ, ಏನೂ ಇಲ್ಲ. ಸೊ ಅವ್ರ ಕಣ್ಣು ತೆಗೆದು ಅವರು ಮಾಡ್ತಾರೆ. ಸೊ ಅಲ್ಲಿ ಹೇಳ್ತಾರೆ, ಅವರು 2 ಮೀನುಗಳ ಮೈಥುನ ಇದನ್ನು ನೋಡಿ ಅವರು ಅವ್ರ ಮನಸ್ಸು ಸಾಮಾನ್ಯವಾಗಿ ಆಗೋದಿಲ್ಲ ಇದು ಹೀಗೆ. ಆದರೆ ಹೇಳ್ತಾ ಇರೋದಿಲ್ಲಿ ಮನಸ್ಸು ಹೇಗೆ ಎಷ್ಟು ಚಂಚಲ, ಮನಸ್ಸು ಹೇಗೆ ಇದೆ ಅಂದ್ರೆ, ಈ ತರ ಇಂದ್ರಿಯ ವಸ್ತುಗಳು ಹೇಗೆ ಅದಕ್ಕೆ ಅಂಟುಕೊಂಡಿದೆ ಅಂದ್ರೆ ಅಸಾಧ್ಯತೆ ಯಾವಾಗಲೂ ಇರುತ್ತೆ. ಮತ್ತೆ ಬೇರೆ ಕಾರಣಗಳು ಇದೆ ಹೇಗೆ ಯಾಕೆ ಶೌಬರ ಮುನಿ ಹೀಗೆ ಆಕರ್ಷಿತರಾದರು ಅಂತ. ಸೊ ಎನಿವೆ, ಸೊ ಅಲ್ಲಿ ಇದ್ರಲ್ಲಿ ನಾವು ನೋಡೋದು, ಮತ್ತೆ ಅವರು ಆಕರ್ಷಿತರಾಗಿ ಅವರು ತುಂಬಾ ಎಷ್ಟೋ ವರ್ಷಗಳು, ಎಷ್ಟೋ 100 ವರ್ಷಗಳು ಅವ್ರು ತಪಸ್ಸೆ ಮಾಡಿರ್ತಾರೆ ಅವರು. ಸೊ ಅವರ ಇದು ಕೂಡ ದೇಹ ಕೂಡ ಹಾಗಾಗಿ ಬಹಳ ವೃದ್ಧಾವಸ್ಥೆಯಲ್ಲಿರುತ್ತೆ. ಅವ್ರ ಕೂದಲು ಎಲ್ಲ ಕೂಡ ಇದಿರುತ್ತೆ. ಹಾಗೆ ಆದ್ರೂ ಅವ್ರಿಗೆ ಇನ್ನ ಮತ್ತೆ ಭೌತಿಕ ಕಾಮ ಇಚ್ಛೆ ಅವರಲ್ಲಿ ಮೂಡಿ ಬಂದು ಮತ್ತೆ ಅವರು ಆ ರಾಜ, ಅಲ್ಲಿ ಅವರ ಆ ಪ್ರದೇಶದ ರಾಜ ಇರ್ತಾರೆ. ಸೊ ಅವ್ರ ರಾಜಕುಮಾರಿಯರನ್ನು ಮದುವೆ ಮಾಡಿಕೊಂಡು ಮತ್ತೆ ಎಷ್ಟೋ ವರ್ಷಗಳ ಕಾಲ ಮತ್ತೆ ಅವರು ಮಾಯಾ ಜಗತ್ತಿನಲ್ಲಿ ಒಳಗಾಗ್ತಾರೆ.
ಸೊ ಹೀಗೆ ನಾವು ಎಷ್ಟೋ ಕೇಳ್ತೇವೆ, ಅಷ್ಟು ಸುಲಭ ಅಲ್ಲ ಮಾಯೆಯಿಂದ ಹೊರಗೆ ಬರೋದು. ಸೊ ಅಜಾಮಿಳನ ಇದು ಕೇಳ್ತೇವೆ, ಹೀಗೆ ಶೋಭರ ಮುನಿ ಕೇಳ್ತಾ ಇದ್ದೇವೆ, ವಿಶ್ವಾಮಿತ್ರ ಮುನಿ ಕೇಳ್ತಾ ಇದ್ದೇವೆ, ಇಲ್ಲ ಭರತ ಮಹಾರಾಜರು ಒಂದೊಂದ್ಸಲ ಕೇಳ್ತೇವೆ ನಾವು. ಭರತ ಮಹಾರಾಜರದಂತೂ ಇನ್ನ ಅವರು ವಿಶೇಷ ಸಂಗತಿ. ಅವರು ಭರತ ಮಹಾರಾಜರದು, ಅವರು ಶುದ್ಧ ಭಕ್ತರು, ಆದರೂ ಅವರು ಒಂದು ಜಿಂಕೆ ಮೇಲೆ ವ್ಯಾಮೋಹ ಬೆಳೆಸ್ಕೊಂಡು ಅವರು ಕೂಡ ಮತ್ತೆ ಅವರು ಸ್ವಲ್ಪ ದಾರಿ ತಪ್ತಾರೆ. ಒಂದೆರಡು ಜನ್ಮಗಳು ಮತ್ತೆ ಅವ್ರು ಎಕ್ಸ್ಟ್ರಾ, ಆ ಜನ್ಮದಲ್ಲೇ ಅವ್ರ ಪರಿಪೂರ್ಣತೆ ಆಗ್ಬೇಕಿತ್ತು ಭರತ ಮಹಾರಾಜರದು, ಆದರೆ ಮತ್ತೆ ಆ ಒಂದು ಜಿಂಕೆಯ ವ್ಯಾಮೋಹದಿಂದ ಅವರು ಮತ್ತೆ ಜಿಂಕೆಯಾಗಿ ಹುಟ್ಟಬೇಕಾಗ್ತದೆ. ಯಾಕಂದ್ರೆ ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳಿರೋದು, ನಮ್ಮ ಯಾವ ಚಿಂತನೆ ಇರುತ್ತೆ ಸೊ ಅದರ ಮೇಲೆ ನಮಗೆ ನೆಕ್ಸ್ಟ್ ಜನ್ಮ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೆಯ ಸದಾ ತದ್ ಭಾವ ಭಾವಿತ. ಸೊ ನಮಗೆ ಯಾವ ರೀತಿಯ ಚಿಂತನೆ ಬರುತ್ತೆ ಸಾಯುವ ಕ್ಷಣದಲ್ಲಿ ಅಂದ್ರೆ, ಆ ರೀತಿಯ ಚಿಂತನೆ ನಾವು ಯಾವಾಗ ಹೇಗೆ ಬೆಳೆಸ್ಕೊಂಡಿದೀವಿ ಜೀವನದುದ್ದಕ್ಕೂ ಆ ರೀತಿ ಚಿಂತನೆ ಇರುತ್ತೆ, ಆ ರೀತಿಯ ಒಂದು ಭೌತಿಕ ಆಸೆಗಳಿರುತ್ತೆ, ಆ ರೀತಿಯ ಒಂದು ಆಕರ್ಷಣೆ ಇರುತ್ತೆ. ಸೊ ಅದರ ಮೇಲೆ ನಮ್ಮ ಸೂಕ್ಷ್ಮ ದೇಹ, ಮನಸ್ಸು, ಬುದ್ಧಿ, ಅಹಂಕಾರ ಬೆಳೆದಿರುತ್ತೆ. ಸೊ ಅದರ ಈ ಹೊರ ದೇಹವನ್ನು ಬಿಟ್ಟಿದ ತಕ್ಷಣವೇ ಮತ್ತೆ ಆ ಸೂಕ್ಷ್ಮ ದೇಹ ನಮಗೆ ಮತ್ತೊಂದು ಆ ಪೂರೈಕೆ ಮಾಡುವ ಭೌತಿಕ ದೇಹವನ್ನು ಕೊಡ್ತಾರೆ. ಆದರೆ ನಮ್ಮಲ್ಲಿ ಅದೇನು ಇಲ್ಲವೇ, ಇಲ್ಲಿ ಹೇಳ್ತಾ ಇರೋದಿಲ್ಲ, ಕೇವಲ ಭಗವಂತನ ಸ್ಮರಣೆ ಇದ್ದು ಭಗವಂತನ ತೃಪ್ತಿ ಪಡೋ ಒಂದೇ ಒಂದು ಇದಿದ್ರೆ ಆಗ ನಮಗೆ ಭೌತಿಕ ಕಲ್ಮಶಗಳೇನು ಇಲ್ಲ ಅಂದ್ರೆ ಆಗ ಇನ್ನೊಂದು ಭೌತಿಕ ದೇಹ ನಾವು ಪಡೆಯೋದಿಲ್ಲ. ಅವಾಗ ಅವಾಗ ಹೇಳೋದು ನಮಗೆ ಆಧ್ಯಾತ್ಮಿಕ ದೇಹ ನಮ್ಮೊಳಗೆ ಏನಿದೆ ಅದು ವ್ಯಕ್ತ ಹಾಗೆ ಆಲ್ರೆಡಿ ಇದೆ, ಭಗವಂತನ ಅಂಶವಾಗಿ ಭಗವಂತನ ಹಾಗೆ ನಮಗೂ ಸಚ್ಚಿದಾನಂದ ದೇಹ ಇದೆ, ಆದರೆ ಈಗ ಮುಚ್ಚಿ ಹೋಗಿದೆ ಈ ಭೌತಿಕ ದೇಹದಿಂದ, ಈ ಸೂಕ್ಷ್ಮ ದೇಹ ಸ್ಥೂಲ ದೇಹದಿಂದ ಮುಚ್ಚಿ ಹೋಗಿದೆ. ಅದಕ್ಕೆ ಇಲ್ಲಿ ಇಲ್ಲಿ ಇದು ಯಾವ ಮಾರ್ಗವೂ ಇಲ್ಲ, ಇನ್ಯಾವ ವಿಧಾನವೂ ಇಲ್ಲ, ಕೇವಲ ಭಗವಂತನ ಶುದ್ಧ ಭಕ್ತಿ ಸೇವೆ, ಇದೊಂದೇ ಪ್ರಕ್ರಿಯೆಯಿಂದ ನಾವು ಇದರಿಂದ ಹೊರಗೆ ಬರ್ಬೋದು. ಸೊ ಚೈತನ್ಯ ಮಹಾಪ್ರಭು ಅದಕ್ಕೆ ಹಿಂದೆ ಶ್ಲೋಕದಲ್ಲಿ ನಾವು ಕೇಳ್ತಾ ಇದ್ದು, ನಾ ಧನಂ ನ ಜನಂ ನ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾದ್ ಭಕ್ತಿ ರಹಿತ. ಸೊ ಅವರು ಪ್ರಾರ್ಥನೆ ಮಾಡೋದು ಚೈತನ್ಯ ಮಹಾಪ್ರಭು, ನಮಗೆ ಏನು ಬೇಡ ಭೌತಿಕವಾಗಿ, ನಮಗೆ ಮೋಕ್ಷ ಕೂಡ ಬೇಡ. ಮೋಕ್ಷ ಅಂದ್ರೆ ಇದು ಬ್ರಹ್ಮ ಸಾಯುಜ್ಯ, ಯಾಕಂದ್ರೆ ಅದು ಕೂಡ ತಾತ್ಕಾಲಿಕ ಸ್ಥಿತಿ, ಅಲ್ಲಿಂದ ಮತ್ತೆ ಪತನಗೊಳ್ಬೋದು. ಭಾಗವತ ಹೇಳಿದಾಗೆ ಉನ್ನತ ಯೋಗಿಗಳು, ಉನ್ನತ ಜ್ಞಾನಿಗಳು, ಅವರು ನಾನು ಭಗವಂತನ ಒಂದೇ ಅಂತ ಗುಣಾತ್ಮಕವಾಗಿ ಅವರು ಸಾಕ್ಷಾತ್ಕಾರ ಪಡೆದಿದ್ರು, ಆದರೆ ಅವರು ಭಗವಂತನ ಸೇವೆ ಮಾಡಲಿಲ್ಲ ಅಂದ್ರೆ ಅವ್ರು ಮತ್ತೆ ಪತನಗೊಳ್ತಾರೆ. ಆರೂಯ ಕುರ್ಚ ಪದಂ ಪದಂ ಪತಂತಿ ಅದಹ, ಪರಂ ಪದಂ ಪತಂತಿ ಅದಹ ಅನಾದೃತ ಯುಷ್ಮದಂಗ್ರಾಯ. ನಿನ್ನ ಪಾದಗಳನ್ನು ಅವ್ರು ಗುರುತಿಸದೆ, ಭಕ್ತಿ ಸೇವೆಯ ಆನಂದವನ್ನು ಅನುಭವಿಸದೆ ಮತ್ತೆ ಆ ಒಂದು ಏಕಾಂತ ಸ್ಥಿತಿಯಲ್ಲಿ ಅವರು ಮುಂದುವರಿಸಲಾಗದೆ ಮತ್ತೆ ಇಂದ್ರಿಯ ನೆಲೆಗೆ ಬೀಳ್ತಾರೆ ಅಂತ ಭಾಗವತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ಅದು ಕೂಡ ಆ ಯಾವ ಮಾರ್ಗಗಳು ಕೂಡ ಸಂಪೂರ್ಣ ಸುರಕ್ಷಿತವಾದ ಮಾರ್ಗವಲ್ಲ. ಒಂದೇ ಮಾರ್ಗ ಭಗವಂತನ ಭಕ್ತಿ ಸೇವೆ, ಅದೊಂದೇ ಮಾರ್ಗ, ಭಕ್ತಿ ಯೋಗ ಒಂದೇ. ಸೊ ಅದರಿಂದ ಶಿಲ ಪ್ರಭುಪಾದ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಭವಸಾಗರವನ್ನು ದಾಟಬೇಕಾದರೆ ಭಕ್ತಿ ಸೇವೆಯನ್ನು ಕೈಗೊಳ್ಳಬೇಕು, ಅದಕ್ಕೆ ಬದಲಿ ಮಾರ್ಗವಿಲ್ಲ, ಬೇರೆ ಮಾರ್ಗವಿಲ್ಲ. ಆದ್ದರಿಂದ ಭಕ್ತನು ಸ್ವರ್ಗದಲ್ಲಾಗಲಿ ನರಕದಲ್ಲಾಗಲಿ ಯಾವುದೇ ಲೌಕಿಕ ಸ್ಥಾನಮಾನಕ್ಕಾಗಿ ಹಾತೊರೆಯಬಾರದು. ಸೊ ನಮ್ಮ ಪೂರ್ವ ಕರ್ಮಾನುಸಾರನೋ ಇನ್ನೊಂದನೋ ಭಗವಂತನ ಅನುಗ್ರಹದಿಂದನೋ ಬೇರೆ ಬೇರೆ ಸ್ಥಿತಿಗಳಲ್ಲಿ ಇರ್ಬೋದು ನಾವು. ಸೊ ಇಲ್ಲಿ ಹೇಳ್ತಾ ಇರೋದು, ನಾವು ಆ ತಾತ್ಕಾಲಿಕ ಇದಕ್ಕೆ ನಾವು ಅಂಟಿಕೊಳ್ಳದೆ, ಅಲ್ಲಿ ಸುಧಾರಣೆ ಮಾಡದೆ ನಾವು ಶುದ್ಧ ಭಕ್ತನು ಸದಾ ಭಗವಂತನ ಸೇವೆಯಲ್ಲಿ ನಿರತನಾಗಿರ್ಬೇಕು. ಸೊ ಎಷ್ಟೋ ಬೇರೆ ಕಷ್ಟಗಳು ಇರುತ್ತೆ ನಮ್ಗೆ, ಒಂದ್ಸಲ ಬೇರೆ ಕಷ್ಟಗಳಿದ್ದಾಗ ನಮ್ಗೆ ಅದರ ನಿವಾರಣೆಯನ್ನು ನಾವು ತಗೊಳ್ತೇವೆ, ಆದ್ರೆ ಇಲ್ಲಿ ಹೇಳ್ತಾ ಇರೋದು ನಾವು ಭಕ್ತಿ ಸೇವೆ ಮುಂದುವರಿಸಬೇಕು ಮುಖ್ಯವಾಗಿ. ಸೊ ಅದಕ್ಕೆ ಯಾವ ಅಡಚಣೆ ಇಲ್ಲ, ನಿಜವಾದ ಭಕ್ತಿ ಸೇವೆ ನಾವು ಮಾಡಕ್ಕೆ ಹಾಯ್ತುಕಿ ಅಪ್ರತಿಹತ ಅಂತ ಹೇಳ್ತಾರೆ, ಅದಕ್ಕೆ ಯಾವ ಅಡಚಣೆ ಇಲ್ಲ. ಪ್ರಹ್ಲಾದ್ ಮಹಾರಾಜರ ಉದಾಹರಣೆ ಕೊಡ್ತಾರೆ, ಆ ಒಂದು ಅವರಿಗೆ ಕ್ಷಣ ಕ್ಷಣಕ್ಕೆ ಅವರ ತಂದೆ ಕೊಲ್ಲೋ ಒಂದು ಪ್ರಯತ್ನ, ಆದರೂ ಅವರು ಭಗವಂತನ ಭಕ್ತಿ ಸೇವೆ ತೊಡಗಿದ್ರು, ಅವರು ಬಿಡ್ಲಿಲ್ಲ, ಕೃಷ್ಣನ ಪಾದ ಕಮಲವನ್ನು ಅವ್ರು ಬಿಡ್ಲಿಲ್ಲ. ಸೊ ಹಾಗೆ ಹೇಳೋದು, ಭಕ್ತಿ ಸೇವೆಗೆ ಯಾವ ಒಂದು ಅಡಚಣೆ ಇಲ್ಲ. ಸೊ ಹಾಗಾಗಿ ಯಾವ ಸನ್ನಿವೇಶದಲ್ಲಿದ್ರು, ಯಾವ ಸ್ಥಿತಿಯಲ್ಲಿದ್ರು ಮಾಡಬೇಕು. ಸೊ ನಮಗೆ ಒಂದೊಂದ್ಸಲ ಎಷ್ಟೋ ಅನ್ಸುತ್ತೆ, ಇದೊಂದು ಸಾಲ್ವ್ ಆಗ್ಬಿಟ್ರೆ, ಇದೊಂದು ಪರಿಹಾರ ಆಗ್ಬಿಟ್ರೆ ಆಗ ನಾನು ಚೆನ್ನಾಗಿ ಜಪ ಮಾಡ್ಬೋದು, ಹಾಗೆ ನಾನು ಚೆನ್ನಾಗಿ ಭಕ್ತಿ ಸೇವೆ ಮಾಡ್ಬೋದು, ಹಾಗೆ ನಾನು ಭಗವಂತನ ಆಶ್ರಯ ಪಡಿಬೋದು. ಇಲ್ಲ,
ಭಗವಂತನ ಆಶ್ರಯ ಪಡೆಯೋದಕ್ಕೆ ಈ ರೀತಿಯ ಸನ್ನಿವೇಶಗಳು ಯಾವುವು ನಮಗೆ ಅಡಚಣೆ ಇಲ್ಲ ನಮಗೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಸಾಧ್ಯ ಆದಷ್ಟು ಯಾವ ಸ್ಥಿತಿಯಲ್ಲೂ ಕೂಡ ಅದನ್ನು ನಲ್ಲಿ ತೊಡಗಕ್ಕೆ ನಾವು ಪ್ರಯತ್ನ ಪಡಬೇಕು. ಅದು ಇಲ್ಲಿ ಮುಖ್ಯ. ಇಲ್ಲಿ ಸೊ ಶಿಲ ಪ್ರಭುಪಾದರು ಅವ್ರ ಗುರುಗಳನ್ನು ಭೇಟಿ ಮಾಡಿದಾಗ ಆ ಸಮಯಕ್ಕೆ ಶಿಲ ಪ್ರಭುಪಾದರು ಮೊದಲಿಗೆ ಅವರು ಒಂದು ಯುವಕ ವಯಸ್ಸು ಶಿಲ ಪ್ರಭುಪಾದರಿಗೂ, ಅವರು ಆಗ ಸ್ವತಂತ್ರ ಚಳವಳಿಯಲ್ಲಿ ಇರ್ತಾರೆ. ಅವರ ಗುರುಗಳು ಹೇಳ್ತಾರೆ, ಆದೇಶ ಕೊಡ್ತಾರೆ, ಹೀಗೆ ಈ ಕೃಷ್ಣ ಪ್ರಜ್ಞೆಯನ್ನು ಹರಡಬೇಕು, ಇದನ್ನ ವಿಶ್ವಾದ್ಯಂತ ಇದನ್ನ ಹರಡಬೇಕು, ನಿನ್ನಂತ ಒಂದು ಯುವಕರು ಮಾಡಬೇಕು. ಚೈತನ್ಯ ಮಹಾಪ್ರಭು ಸಂದೇಶ, ಶ್ರೀಕೃಷ್ಣನ ಸಂದೇಶವನ್ನು ಪ್ರಚಾರ ಮಾಡಬೇಕು. ಶಿಲ ಪ್ರಭುಪಾದರು ಅವರು ಆ ಸಮಯದಲ್ಲಿ ಅವರ ಚಿಂತನೆ ಇಲ್ಲ, ಈಗ ಭಾರತಕ್ಕೆ ಅಗತ್ಯ ಅಂದ್ರೆ ಸ್ವಾತಂತ್ರ್ಯ. ಸೊ ನಮಗೂ ಈಗ ಒಂದೊಂದ್ಸಲ ಅನ್ಸೋದು ಭಾರತಕ್ಕೆ ಅಗತ್ಯ ಅಂದ್ರೆ ಆರ್ಥಿಕ ಸುಧಾರಣೆ. ಸೊ ಈ ರೀತಿ ಬೇರೆ ಬೇರೆ ನಮಗೆ ಅನ್ಸುತ್ತೆ. ಆ ಸಮಯದಲ್ಲಿ ಸ್ವತಂತ್ರ ಬೇಕಾಗಿತ್ತು. ಈ ಸಮಯದಲ್ಲಿ ನಮಗೆ ಇನ್ನೂ ಡೆವಲಪ್ ಆಗ್ಬೇಕು, ಇನ್ನು ನಮಗಿಂತ ತುಂಬಾ ದೇಶಗಳು ಮುಂದುವರೆದು ಬಿಟ್ಟಿದೆ, ತುಂಬಾ ಆರ್ಥಿಕವಾಗಿ ಮುಂದೆ ಇದ್ದಾರೆ, ತುಂಬಾ ಇನ್ನೊಂದು ಯಾವುದು ಅವರು. ಹರೇ ಕೃಷ್ಣ ಮಾತಾಜಿ. ಅದು ಸರಿ ಕೇಳ್ತಾ ಇಲ್ಲ ಪ್ರಭುಜಿ. ಸರಿ ಕೇಳ್ತಾ ಇಲ್ಲ. ನನಗೆ ಮಾತ್ರ ಎಲ್ಲರಿಗೆ ಕೇಳ್ತದೆ ಪ್ರಭುಜಿ. ಕೇಳ್ತದೆ. ಓಕೆ 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 ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲಿ ಹೇಳ್ತಾ ಇರೋದಿಗೆ, ಸೊ ಆ ಸಮಯದಲ್ಲಿ ಹೇಗೆ ಶಿಲ ಪ್ರಭುಪಾದರು ಅವ್ರ ಗುರುಗಳಿಗೆ ಹೇಳಿದ್ರು, ಈ ತರ ರಾಜಕೀಯ ಇದೆ, ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬೇಕು. ಸೊ ಅದೇ ರೀತಿ ನಮಗೂ ಈಗ ಅನ್ಸುತ್ತೆ, ಈ ಭಾರತಕ್ಕೆ ಇನ್ನ ನಾವು ಆರ್ಥಿಕ ಸುಧಾರಣೆಗೆ ಇನ್ನ ನಮಗೆ ತುಂಬಾ ಬಾಂಬ್ಗಳು, ಇನ್ನ ತುಂಬಾ ಡಿಫೆನ್ಸ್ ಇದೆಲ್ಲ ಬೇಕು, ಇದರಿಂದ ನಮಗೆ ಇದು ಅನ್ಸುತ್ತೆ. ಇಲ್ಲ. ಸೊ ಯಾವ ಸಮಯಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಅತಿ ಅಮೂಲ್ಯವಾದ ಮತ್ತೆ ಅಗತ್ಯವಾದ ಇದು ಅಂದ್ರೆ ಭಗವಂತನ ಭಕ್ತಿ ಸೇವೆ. ಸೊ ಆಮೇಲೆ ಶಿಲ ಪ್ರಭುಪಾದರು ಹೇಳ್ತಾರೆ, ನನ್ನ ಗುರು ಅವರ ಮಾತಿನಿಂದ ನಾನು ಕನ್ವಿನ್ಸ್ ಆದೆ. ಅವರ ಗುರುಗಳು ಹೇಳಿದ್ದು, ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಈ ಮಾಯೆಯಿಂದ ಸ್ವಾತಂತ್ರ್ಯ. ಸೊ ಈ ಮಾಯಾ ನಮ್ಮನ್ನು ಹಿಡಿತದಲ್ಲಿ ಇಟ್ಕೊಂಡಿದೆ. ಸೊ ಎಲ್ಲ ಜೀವಿಗಳು ಇಟ್ಕೊಂಡಿದೆ. ಇದು ಕೇವಲ ಭಾರತೀಯರಿಗೆ ಇಟ್ಕೊಂಡಿದ್ಯೋ, ಇಲ್ಲ ಅಂದ್ರೆ ಇದು ಅಮೆರಿಕನರು ಇಟ್ಕೊಂಡಿದ್ಯೋ, ಆಫ್ರಿಕನರು, ಎಲ್ಲರಿಗೂ ಇಟ್ಕೊಂಡಿದೆ. ಭೌತಿಕ ಜಗತ್ತು ಅಂದ್ರೆ ಪ್ರತಿಯೊಬ್ಬರು ಕೂಡ ಈ ಮಾಯಾ ಹಿಡಿತದೆ. ಸೊ ನಾವು ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಮಾಡೋದ್ರಿಂದ ಏನು ಇದಾಗೋದಿಲ್ಲ. ಬ್ರಹ್ಮಾಂಡದಲ್ಲಿ ನಾವು ಎಲ್ಲಿ ಮೇಲೆ ಕೆಳಗೆ ಉಪರಿಯದ ಎಲ್ಲ ಕೆಳಗೆ ಮೇಲೆ ಎಲ್ಲೆಲ್ಲೋ ಬೇರೆ ಬೇರೆ ಲೋಕಗಳು, ಬೇರೆ ಬೇರೆ ಜನ್ಮಗಳು, ಬೇರೆ ಬೇರೆ ಜೀವಿಗಳಲ್ಲಿ ಹುಟ್ಟಿದ್ರು ಕೂಡ ಮಾಯ ಹಿಡಿತ ಹಾಗೆ ಗಟ್ಟಿಯಾಗಿದೆ. ಈ ಮನುಷ್ಯ ಜನ್ಮದಲ್ಲಿ ಈ ಮಾಯ ಹಿಡಿತದಿಂದ ಹೊರಗೆ ಬರೋ ಒಂದು ಅವಕಾಶ ಇದೆ. ಸೊ ಈ ಅವಕಾಶ ಇರೋದ್ರಿಂದ ನಾವು ಈ ಬೇರೆ ಎಷ್ಟೋ ಕಷ್ಟಗಳಿದೆ, ತಾತ್ಕಾಲಿಕ ದುಃಖಗಳಿದೆ, ದುಃಖ ಸಾಗರ ಇದೆ. ಸೊ ಆದರೆ ಅದಕ್ಕಿಂತ ಮುಖ್ಯವಾದ ಇರೋದು ದುಃಖ, ನಮಗೆ ಮೂಲ ಕಾರಣ ಮಾಯ ನಮ್ಮನ್ನು ಹಿಡಿದಿಟ್ಟು, ಇದರಿಂದ ನಾವು ಹೊರಗೆ. ಸೊ ಈ 3 ಗುಣಗಳನ್ನು ನಾವು ಹೊರಗೆ ಬರ್ಬೇಕು ಅಂದ್ರೆ ಒಂದೇ ಮಾರ್ಗ, ಕೃಷ್ಣನ ಕೃಪೆ. ಇಲ್ಲಿ ಪೃಥು ಮಹಾರಾಜರಿಗೆ ಭಗವಂತನ ಆಶ್ರಯ ಪಡೆದು ಅವರ ಕೃಪೆಯಿಂದ ಅವರು ನಿರಂತರ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ. ಹಾಗೆ ತೊಡಗ ಒಂದು ಶಕ್ತಿಯನ್ನು ಪಡೆದಿದ್ದಾರೆ ಅವರು. ಸೊ ಕೇವಲ ಭಗವಂತನ ಕೃಪೆಯಿಂದ, ಅನುಗ್ರಹದಿಂದ, ಅವನ ಭಕ್ತಿ ಸೇವೆಯಲ್ಲಿ ತೊಡಗೋದ್ರಿಂದ ನಾವು ಮುಕ್ತರಾಗಬಹುದು. ಶುದ್ಧ ಭಕ್ತನು ಸದಾ ಭಗವಂತನ ಸೇವೆಯಲ್ಲಿ ನಿರತನಾಗಿರಬೇಕು, ಏಕೆಂದರೆ ಅದೇ ಅವನ ನಿಜವಾದ ವೃತ್ತಿ. ಆ ನೆಲೆಗೆ ದೃಢವಾಗಿ ಅಂಟಿಕೊಂಡಿದ್ದರೆ ಸಾಕು. ಭೌತ ಪ್ರಕೃತಿಯ ಅತ್ಯಂತ ಕಟ್ಟುನಿಟ್ಟಾದ ನಿಯಮಗಳನ್ನು ಅವನು ಗೆದ್ದು ಬಿಡಬಹುದು. ಸೊ ಭಗವಂತನ ಈ ಪ್ರಕೃತಿ ನಿಯಮಗಳು ಬಹು ಕಟ್ಟುನಿಟ್ಟಾದ. ತೇಪೀಶ ತಂತ್ರ ಉರುದಾಮ್ನಿ ಬದ್ಧ. ಸೊ ಹೇಳ್ತಾರೆ ಹೇಗೆ ಅಂದ್ರೆ, ನಮಗೆ ಕೈಗಳು, ಕಾಲುಗಳು ಎಲ್ಲವನ್ನು ಗಟ್ಟಿಯಾಗಿ ಕಟ್ಟಾಕಿರ್ತದೆ. ಅದು ಹೇಗೆ ಕಟ್ಟಾಕಿರೋದು ಅಂದ್ರೆ ತುಂಬಾ ಒಂದು ಗಟ್ಟಿಯಾದ ಹಗ್ಗ. ಇದರಿಂದ ಬಿಡಿಸ್ಕೊಳ್ಳಕ್ಕೆ ಆಗೋದಿಲ್ಲ. ಆದ್ರೆ ಭಗವಂತನನ್ನು ಆಶ್ರಯಿಸಿದ್ರೆ ಭಗವಂತನ ಪ್ರತಿನಿಧಿ ಆಚಾರ್ಯರು, ಸೊ ಅದನ್ನು ಕಟ್ ಮಾಡಬಹುದು. ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದ್ಯಂತಸ್ತೋಯ ಅಭದ್ರಾಣಿ ವಿಧುನೋತಿ ಸರತ್ಸತ. ಸೊ ಭಾಗವತದಲ್ಲಿ 1ನೇ ಸ್ಕಂದದಲ್ಲಿ ನಾವು ಕೇಳೋದು, ಕೃಷ್ಣನ ಬಗ್ಗೆ ಕೇಳ್ತಾ ಕೃಷ್ಣನ ನಾಮವನ್ನು ಕೇಳೋದು, ಕೃಷ್ಣನ ಬಗ್ಗೆ ಕೇಳ್ತಾ ಕೃಷ್ಣನ ಶ್ರವಣ ಕೀರ್ತನೆಯಿಂದ ಏನಾಗುತ್ತೆ, ಭಗವಂತನು ಇದರಿಂದ ತೃಪ್ತನಾಗಿ ನಮ್ಮ ಹೃದಯದಲ್ಲಿ ಕಲ್ಮಶವನ್ನು ಅವನೇ ಅದನ್ನೆಲ್ಲ ತೊಳಿತಾನೆ, ಅವನೆಲ್ಲ ತೆಗಿತಾನೆ. ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದ್ಯಂತಸ್ಥೋ ಅಭದ್ರಾಣಿ ವಿಧುನೋತಿ ಸಹೃತ್ಸತ ತದಾ ರಜಸ್ತಮೋಭಾವ ಕಾಮಲೋಭಾದಯಶ್ಚ ಚೇತಯೇತೈರನಾವಿದ್ದಂ ಸ್ಥಿತಂ ಸತ್ವೇ ಪ್ರಸಿದ್ಧತಿ. ಸೊ ಈಗ ನಮ್ಮ ಸ್ಥಿತಿ
ರಜೋಗುಣ, ತಾಮಸ ಗುಣ. ಸೊ ಇದರ ಸಂಕೇತ, ಇದರ ಲಕ್ಷಣ ಅಂದ್ರೆ ನಮಗೆ ಕಾಮ ಇದೆ, ಬಹಳ ಇಚ್ಛೆಗಳು, ಬಹಳ ಆಸೆಗಳು, ಕಾಮ, ಕ್ರೋಧ, ಲೋಭ, ಇದಕ್ಕೆ ಮಿತಿಯೇ ಇಲ್ಲ. ಎಷ್ಟೆಷ್ಟು ಬೇರೆ ಬೇರೆ ತರದ್ದು ಇದೆ. ಸೊ ಹೇಳ್ತಾರೆ, ಈಗ ಕೃಷ್ಣನು ನಮಗೆ ಆ ತರ ಅವನ ಸ್ವಚ್ಛ ಮಾಡಿದಾಗ ನಮ್ಮ ಹೃದಯವನ್ನು, ಅವಾಗ ನಮಗೆ ಈ ರಾಜಸ ಗುಣ, ತಾಮಸ ಗುಣದ ಇದು ಹೇಗೆ ಅಂದ್ರೆ ಒಂದು ಸೂಜಿ ಇದ್ದಾಗೆ, ಸೂಜಿ ಇದು ನಮಗೆ ಚುಚ್ಚದಾಗೆ. ತದಾರಜಸ್ತಮೋ ಭಾವ ಕಾಮಲೋಭಾದೇಶ ಚೇತಯೇತೇರ್ ಅನಾವಿದ್ದಂ. ಸೊ ಇದು ನಮ್ಮ ಹೃದಯನ ಚುಚ್ಚುತ್ತಾ ಇದೆ. ಆವಾಗ ಇದು ನಮಗೆ ಆ ಚುಚ್ಚೋ ಇದರಿಂದ ನಾವು ಅದರಿಂದ ಮುಕ್ತರಾಗಿ ಸಿತಂ ಸತ್ವೇ ಪ್ರಸಿದ್ಧತೆ, ಸ್ವಲ್ಪ ಸತ್ವಗುಣಕ್ಕೆ ಬರ್ಬೋದು. ಸೊ ಸತ್ವಗುಣನೂ ಕೂಡ ಇನ್ನು ಸಂಪೂರ್ಣ ಮುಕ್ತಿ ಸ್ಥಿತಿ ಅಲ್ಲ, ಆದರೆ ಸತ್ವಗುಣದಲ್ಲಿ ನಮಗೆ ಸ್ವಲ್ಪ ಏವಂ ಪ್ರಸನ್ನ ಮನಸ್ಸು ಭಗವದ್ ಭಕ್ತಿ ಯೋಗತ. ಸೊ ಏವಂ ಪ್ರಸನ್ನ ಮನಸ್ಸು ಭಗವದ್ ಭಕ್ತಿ ಯೋಗತ, ಮತ್ತೆ ಆ ಇದರಲ್ಲಿ ಭಗವತ್ ತತ್ವ ವಿಜ್ಞಾನಂ ಮುಕ್ತ ಸಂಘಸ್ಯ ಜಾಯತೆ. ಎಸ್, ಧನ್ಯವಾದ. ಸೊ ಆ ಸತ್ವಗುಣದಲ್ಲಿ ಅವಾಗ ನಮಗೆ ನಿಜವಾದ ಸುಖ, ಪ್ರಸನ್ನ ಮನಸ್ಸು ಒಂದು ಉಲ್ಲಾಸ, ಆನಂದ ಸ್ಟಾರ್ಟ್ ಆಗುತ್ತೆ. ರಾಜಸಿಕ ತಾಮಸಿಕದಲ್ಲಿ ತಾತ್ಕಾಲಿಕವಾಗಿ ಒಂದು ಆನಂದ ಸಿಗುತ್ತೆ, ಇಂದ್ರಿಯ ವಸ್ತು ಸಿಕ್ಕಿದ ಮೇಲೆ, ಆದ್ರೆ ಮತ್ತೆ ಟುಸ್ ಆಗುತ್ತೆ. ಆದ್ರೆ ಸತ್ವಗುಣದಲ್ಲಿ ನಿಂತರೆ ಅಲ್ಲಿ ನಿರಂತರವಾಗಿ ಆ ರೀತಿಯ ಪ್ರಸನ್ನ ಆನಂದ ಅದು ಸ್ವಲ್ಪ ಸ್ವಲ್ಪ ವ್ಯಕ್ತವಾಗುತ್ತೆ. ಸೊ ನಂತರ ಇವಂ ಪ್ರಸನ್ನ ಮನಸ್ಸು ಭಗವದ್ಭಕ್ತಿನ ಮುಂದುವರಿಸ್ಕೊಂಡು ಹೋದಾಗ ಭಗವದ್ಭಕ್ತಿ ಯೋಗತಃ ಭಗವತ್ ತತ್ವ ವಿಜ್ಞಾನ, ಈ ಭಗವಂತನ ಈ ವಿಜ್ಞಾನ, ಭಗವಂತನ ಸ್ಥಾನ, ಅವನಿಗೆ ಅಧೀನವಾಗಿರೋ ನಮ್ಮ ಸ್ಥಾನ. ಸೊ ನಮಗೆ ಗೊತ್ತಾಗುತ್ತೆ, ನಾವು ಅವನು ಒಂದೇ ಅಲ್ಲ, ನಾವು ಅವನಿಗೆ ನಿತ್ಯ ಸೇವಕರು. ಸೊ ಭಗವತ್ ತತ್ವ ವಿಜ್ಞಾನ ಇದು ನಮಗೆ ಗೊತ್ತಾಗುತ್ತೆ. ಅವಾಗ ಮುಕ್ತ ಸಂಘಸ್ಯ ಜಾಯತೆ, ಮತ್ತೆ ಎಲ್ಲ ಸಂಘ, ದುಸ್ಸಂಗ, ಬೇರೆ ಸಂಘ, ಇದೆಲ್ಲ ಅಗತ್ಯ ಇರೋ ಸಂಘದಿಂದ ನಾವು ಹೊರಗೆ ಬರಕ್ ಸಾಧ್ಯ ಆಗುತ್ತೆ. ಕೊನೆಗೇನಾಗುತ್ತೆ, ವಿದ್ಯತೆ ಹೃದಯ ಗ್ರಂಥಿ, ಛಿದ್ಯತೆ ಸರ್ವ ಸಂಶಯ, ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ದೃಷ್ಟ ಏವ ಆತ್ಮನೀಶ್ವರ. ಸೊ ಮತ್ತೆ ಅಲ್ಲಿ ಹೇಳೋದು, ಸೊ ಹೀಗೆ ಹೃದಯದಲ್ಲಿ ಇದು ಕಟ್ಟೆ ಇದೆ, ಕಟ್ಟೆ ಹಾಕಿದೆ, ಗಂಟೆಗಳು. ಈ ಗಂಟೆ ಭೌತಿಕ ಜಗತ್ತಿನ ಅಟ್ಯಾಚ್ಮೆಂಟ್ಸ್ ನಮ್ಗೇನಿದೆ, ಇದು ಕಾಣೋದಿಲ್ಲ ನಮಗೀಗ. ಸೂಕ್ಷ್ಮವಾಗಿ ಇದು ಮನಸ್ಸು, ಇಂದ್ರಿಯಗಳು ಎಲ್ಲವೂ, ಆ ಆಕರ್ಷಣೆಗಳು, ಆ ರಜೋಗುಣ, ತಮೋಗುಣ, ಅದೆಲ್ಲವೂ ಕೂಡ ಸಿಕ್ಕಿ ಗಟ್ಟಿ ಒಂದು ಗಂಟು, ತುಂಬಾ ಗಂಟು ಕಟ್ಟಾದ್ರೆ ಏನ್ ಮಾಡೋದು, ತುಂಬಾ ಗಂಟು ಒಂದೊಂದು ಗಂಟು ತೆಗಿಲಿಕ್ಕೆ ಆಗಲ್ಲ. ಅವಾಗ ಹೇಳೋದನ್ನ ಕಟ್ ಮಾಡ್ಬೇಕಷ್ಟೇ. ಹಗ್ಗದ ಯಾವ್ದೋ ಗಂಟು ಅಷ್ಟು ಟೈಟ್ ಆಗಿಬಿಟ್ಟಿದ್ರೆ ಏನ್ ಮಾಡಕ್ಕಲ್ಲ, ಕಟ್ ಮಾಡ್ಬೇಕು. ಸೊ ಅದೇ ರೀತಿಯಲ್ಲಿ ಹೇಳೋದಿಲ್ಲಿ ಹೀಗೆ ನಮಗೆ ಹೃದಯದಲ್ಲಿ ಆ ಥರ ಇದೆ ಹೃದಯ ಗ್ರಂಥಿ. ಆದ್ರೆ ಈ ತರ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರ ಆದ್ರೆ ಅದು ಭಗವಂತ ಕೃಪೆಯಿಂದ ಅದು ಕಟ್ ಆಗುತ್ತೆ. ವಿದ್ಯತೆ ಹೃದಯ ಗ್ರಂಥಿ, ಛಿದ್ಯತೆ ಸರ್ವ ಸಂಶಯ. ಆಮೇಲೆ ಸಂಶಯಗಳು ಇರುತ್ತೆ ನಮ್ಗೆ. ಸೊ ಯಾವ್ದು ಸರಿ, ಇದು ಸರಿ, ಅದು ಸರಿ, ಈಗ ಮಾಡ್ಬೇಕಾ, ಹಾಗೆ ಮಾಡ್ಬೇಕಾ. ಸೊ ಹೇಳ್ತಾರೆ, ನಾವು ಇದರಿಂದ ಭೌತಿಕ ಕಲ್ಮಶದಿಂದ ಮುಕ್ತರಾದಾಗ ಆಗ ಆ ಸಂಶಯಗಳು ಸಂಪೂರ್ಣವಾಗಿ ನಿವಾರಣೆ. ವಿದ್ಯತೆ ಹೃದಯ ಗ್ರಂಥಿ, ಛಿದ್ಯತೆ ಸರ್ವ ಸಂಶಯ, ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ಎಲ್ಲ ಕರ್ಮ ಬಂಧನ, ಅದು ಕಾರಣ ನಮಗೆ ಈ ಭೌತಿಕ ಜಗತ್ತಿನ ಕರ್ಮ ಬಂಧನದಿಂದ ಇದೆಲ್ಲ ಸಂಶಯಗಳು, ಇದೆಲ್ಲ ಆಸಕ್ತಿಗಳು ಇದೆಲ್ಲ. ಸೊ ಇದೆಲ್ಲ ಹೇಳ್ತಾರೆ, ಈ ಕರ್ಮ ನಾಶ ಆಗುತ್ತೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ದೃಷ್ಟ ಏವ ಆತ್ಮನೀಶ್ವರ. ಸೊ ಆಗ ನಾವು ನಮ್ಮನ್ನು ನೋಡೋಕ್ಕಾಗತ್ತೆ, ಭಗವಂತನನ್ನು ಕೂಡ ನೋಡೋಕ್ಕಾಗುತ್ತೆ. ಅದು ಮುಕ್ತ ಸ್ಥಿತಿ. ಸೊ ಅದು ಕೇವಲ ಭಕ್ತಿ ಸೇವೆಯಿಂದ ಪಡೆಯಬಹುದು, ಬೇರೆ ಯಾವ ಮಾರ್ಗ ಇಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಇಲ್ಲೂ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲಿ ಕೂಡ ಕೃಷ್ಣ ಅದೇ ಹೇಳ್ತಾರೆ, ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ, ದೈವೀಯೇಷ ಗುಣಮಯಿ ಮಮ ಮಾಯ ದುರತ್ಯಯ. ಇಲ್ಲಿ ದುಸ್ತ್ಯಜ ಅಂತ ಹೇಳಿದ್ರು, ಅಲ್ಲಿ ದುರತ್ಯಯ ಅಂತ ಹೇಳಿದ್ರು, ಸೇಮ್, ಎರಡು ಕೂಡ ಒಂದೇ ಹೇಳ್ತಾರೆ. ಹರೇ ಕೃಷ್ಣ. ಯಾರದೇನಾದ್ರೂ ಸೇರಿಸ್ತೀರಾ, ಹೇಳ್ತೀರಾ ಅಂದ್ರೆ ಹೇಳ್ಬೋದು. ಸೊ ಕಲಿಯುಗಕ್ಕೆ ಶ್ರೀ ಚೈತನ್ಯ ಮಹಾಪ್ರಭು ನಮಗೆ ಸುಲಭವಾಗಿ ಕೊಟ್ಟಿದ್ದಾರೆ ವಿಧಾನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ 16 ನಾಮಗಳು. ಸೊ ಇದರಿಂದ ನಾವು ಇದನ್ನ ಗಟ್ಟಿಯಾಗಿ ಇದನ್ನ ಇಟ್ಕೊಂಡ್ರೆ ಸೊ ನಾವು ಇದರಿಂದ ನಾವು ಈ ಮಾಯೆ ಹಿಡಿತದಿಂದ ಮುಕ್ತರಾಗ್ಬೋದು. ಇದು ಮುಖ್ಯ ವಿಧಾನ. ನವವಿಧ ಭಕ್ತಿಯಲ್ಲಿ ಮುಖ್ಯ ವಿಧಾನ ಭಗವಂತ ನಾಮವನ್ನು ಆಶ್ರಯಿಸುವುದು. ಸೊ ಇದರಿಂದ ನಾವು ಹೇಳ್ತಾರೆ, 2ನೇ ಸ್ಥಿತಿಯಲ್ಲಿ ನಮಗೆ ಆಕ್ಚುಲಿ ಈಗ ನಾವು ಅಪರಾಧ ಸ್ಥಿತಿಯಲ್ಲಿದ್ದೇವೆ, ನಾಮ ಅಪರಾಧ.
ಸೊ ನಾವು ನಾಮಾಭಾಸ ಆ ಎರಡನೇ ಹಂತಕ್ಕೆ ಬಂದ್ಬಿಟ್ರೆ ಸಾಕು, ನಾವು ಇದು ಮುಕ್ತರಾಗುತ್ತೆ. ಸೊ ಶುದ್ಧ ನಾಮ ಅದು ಇನ್ನ ಮೇಲೆ. ಸೊ ಅದರಲ್ಲಿ ಭಗವಂತನ ಸಹಜ ಆಕರ್ಷಣೆ, ಆ ಪ್ರೇಮ ಭಕ್ತಿ ಅದು ಪ್ರಾಪ್ತಿ ಆಗುತ್ತೆ. ಆದರೆ ಎರಡನೇ ಹಂತದಲ್ಲಿ ಕೂಡ ನಾವು ಈ ಮಾಯೆಯಿಂದ ಹೊರಗೆ ಬರ್ಬೋದು, ನಾಮಾಭಾಸ. ಸೊ ಮೊದಲ ಹಂತ ನಾವು ನಾಮ ಅಪರಾಧ, 10 ಅಪರಾಧಗಳಿದೆ. ಸೊ ಇದರಲ್ಲಿ ಸಿಕ್ಕಿ ಬಿದ್ದಿದ್ದೇವೆ, ಹಾಗಾಗಿ ನಾವಿನ್ನ ಮುಕ್ತರಾಗಿಲ್ಲ ನಾವು. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಮಾತಾಜಿ ನಿಮ್ಗೆ ಹೋಸ್ಟ್ ಮಾಡ್ಲಾ?